ಸರ್ ಕಾಲ್ಪನಿಕ ವೇತನ ಸರ್ ಇದ್ರ ಬಗ್ಗೆ ನಿಮ್ಮದು ಧ್ವನಿ ಎತ್ತಾ ಇಲ್ಲ ಅಂತ ಅಲ್ಲ ಇವರ ನೀವು ವಿಚಾರ ಮಾಡಿ ನಾನು ರಿಪೋರ್ಟ್ ಕೊಟ್ಟಿನಿ ಮತ್ತು ನಾನು ಸಭಾಪತಿ ಆಗಿನಿ ಸಭಾಪತಿ ನಿರ್ದೇಶನ ಕೊಡಿ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಧ್ವನಿ ಹಂಗೆ ಎತ್ತಬೇಕು ಸಭಾಪತಿ ಧ್ವನಿ ಎತ್ತಬೇಕು ಈಗ ಎತ್ತನ ಧ್ವನಿ ಕೊಟ್ಟನ್ನ ಹೇಳಿ ನಾನು ನಿರ್ದೇಶನ ಕೊಟ್ಟಿನಿ ನಮ್ಮ ಮಿನಿಸ್ಟರ್ಗೆ ನೀವು ಎರಡೂ ಇವನ್ನ ವರದಿಯನ್ನು ಒಪ್ಕೊಂಡ್ರಿ ಸರ್ಕಾರ ಮೀನ ಮೇಸ ಮಾಡ್ತಕ್ಕದ ಇಮಿಡಿಯೇಟ್ ಮಾಡ್ಬೇಕಂದ ಕೂಡ ಎಜುಕೇಷನ್ ಮಿನಿಸ್ಟರ್ ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಸರಿಪಡಿಸ್ತೀವಿ ಅಂತ ಹೇಳ್ಯಾರ ಮತ್ತು ನಂಬೇಕಾಗುತ್ತೆ ಈ ಬರುವಂಥ ಸೆಷನ್ ಬಂದಾಗ ಅದನ್ನು ನಾನು ರೇಸ್ ಮಾಡ್ತೀನಿ ಕರೆಕ್ಟ್ ಆಗಿ ಅನುದಾನ ರಹಿತ ಶಾಲೆಗಳ ಒಂದು ಆಡಳಿತ ಮಂಡಳಿಗಳು ಶಿಕ್ಷಕರು ಬಹಳ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈಗ ನೋಡಿ ಹಿಂಗಿದೆ ಅನುದಾನ ರಹಿತ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡುವಾಗ ನಮಗೆ ಅನುದಾನ ಬೇಡ ಅಂತೇಳಿ ಇವ್ರು ಬರೆದು ಕೊಡ್ತಾರೆ ಅನುದಾನ ಕೊಡೋಂಗಿಲ್ಲ ಸರ್ಕಾರ ಬರ್ತಾರೆ ಎರಡು ಬಾಂಡ್ ಪೇಪರ್ ಬರೆದು ಕೊಡ್ತಾರೆ ಆಮೇಲೆ ಏನಂದ್ರೆ ನಮ್ಗೆ ಅನುದಾನ ಬೇಕಂತ 10-20 ನಾ ಇದ್ದಾಗ ಕೋರ್ಟಿಗೆ ಹೋಗ್ತದೆ ಕೋರ್ಟಿಗೆ ಹೋದಾಗ ನನಗೆ ಹೇಳಿದ್ರು ನಮ್ಮ ಸೆಕ್ರೆಟ್ರಿ ನಾ ಗ್ರಾಂಟಿ ನೀರು ಮಾಡಿದೆ 1487 95 ಮಟ್ಟ ಮಾಡಿದಾಗ ಏನಂದ್ರೆ ಅವರು ಸರ್ ಕೋರ್ಟ್ ರಿಜೆಕ್ಟ್ ಮಾಡಿದ್ವಿ ಕೊಡಬೇಕಾದ್ರೆ ಅವ್ರು ಯಾಕೆ ಮಾಡಿ ಸರ್ಕಾರ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ನಾನು 1487 95ವರೆಗೆ 31,000 ಜನರಿಗೆ ಕೊಟ್ಟಿವಿ ಅದಾಗ ಇನ್ನೂ 8,000ಗೆ 7,000 ಚಿಲ್ಲ ಆಗಬೇಕು 23,000 ಜನ ಈಗ ಸ್ಯಾಲ್ರಿ ತಗೋತಾರೆ 95 to 2,000 ಕೊಡಬೇಕಾಗಿತ್ತು ಹೇಳಿದ್ದು ನಾವು ಆಗಿಲ್ಲ ಮುಂದೆ ಒತ್ತಾಯ ಮಾಡ್ತೀವಿ ಈಗ ಅತಿಥಿ ಉಪನ್ಯಾಸಕರು ನೋಡಿದ್ದು ಜಟಿಲವಾದಂಥ ಸಮಸ್ಯೆ ಒಂದು ನಿಮಿಷ ಈಗೇನಂದ್ರೆ ಪ್ರತಿ ವರ್ಷ ಶಿಕ್ಷಕರನ್ನು ತುಂಬ್ಕೋತ ಸರ್ಕಾರ ತುಂಬ್ಕೋತಾರೆ ಬರೋದಿಲ್ಲ ನನ್ನ ಕಾಲಕ್ಕೆ ಒಬ್ಬರು ಅತಿಥಿ ಉಪನ್ಯಾಸರಿಲ್ಲ ವೇಕೆನ್ಸಿ 48,350 ಜನ ಟೀಚರ್ ನೇಮಕಾತಿ ಮಾಡಿ ಹೆಂಗೆ ವೇಕೆನ್ಸಿ ಹಾಕಂಗೆ ತುಂಬ್ಕೋತ ಹೋಗಿಬಿಟ್ರೆ ಇದು ಬರೋದಿಲ್ಲ ಇವ್ರೇನು ಮಾಡ್ತಾರೆ ಈಗ ಈ ಅತಿಥಿ ಉಪನ್ಯಾಸ ಕಡಿಮೆ ಪಗಾರ ಕೊಡ್ತಾರೆ ಸರ್ಕಾರ ಯಾವುದೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತು ಕೇಳಿ ತುಂಬಲ್ಲ ಮಾಡ್ಕೋತಾಗ 18-20 ತಗದು ಈಗ ಅವ್ರು ಏಜ್ ಮೀರ್ತೈತಿ ಇದು ಸರ್ಕಾರ ತಪ್ಪಿದು ಸರ್ 2 ಮತಗಳು ಹೆಚ್ಚುವರಿಯಾಗಿ ಬಂದಾವ ಅಂತೇಳಿ ಅನ್ನೋ ಒಂದು ಇದು ಬಂತಲ್ಲ ಸರ್ ಅಲ್ಲಿ ಏನು ಹುಬ್ಬಳ್ಳಿ ಕೌಂಟ್ ಮಾಡಬೇಕಾದ್ರೆ ಅಲ್ಲಿ ಕೌಂಟ್ ಮಾಡಿದ್ದೆ ಬೇರೆ ಇಲ್ಲಿ ಆಗಿದ್ದು 2 ಮತಗಳು ಹೆಚ್ಚಿಗೆ ಅವ್ರು ನೋಡ್ಕೋತಾರೆ ನಮಗೇನು ಗೊತ್ತು.